ಕೂಳೂರು ಪೊಯ್ಯಲ್ ದಕ್ಲು ಸೂರ್ಯ ಕರೆಟ್ ಚಂದ್ರ ಕರೆಟ್ ಪದವು ಕರ್ನಾಟಕ ದಕ್ಲು ಬಲ್ಲದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ. ಸೂರ್ಯ ಕರೆತ ಕೂಳೂರು ಪೊಯ್ಯಲು PR ಶೆಟ್ನ 1ನೇ ನಂಬರ್ದಲ್ಲಿಗೆ 30ನೇ ವರ್ಷದ ವೇಣೂರು ಪೆರ್ಮಡ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ಬಲ್ಲ ವಿಭಾಗದ 1ನೇ ಬಹುಮಾನ. ಚಂದ್ರ ಕರೆಟ್ ಬತ್ತನ ಪದವು ಕರ್ನಾಟಕ ಪ್ಲೇವಿಡಿ ಸೋದರನ 1ನೇ ನಂಬರ್ದಲ್ಲಿಗೆ ಬಲ್ಲದ ಮಲ್ಲ ವಿಭಾಗದ 30ನೇ ವರ್ಷದ ಕೂಟದ 2ನೇ ಬಹುಮಾನ. 1ನೇ ಬಹುಮಾನದ ತೀರ್ಪು ಪಡೆನ ಕೂಳೂರು ಪೊಯ್ಯಲು PR ಶೆಟ್ನ 1ನೇ ನಂಬರ್ದ ಎರಲನ್ ಗಿಡನಾರು ಬಜಗೋಡಿ ಜೋಗಿ ಬಿಟ್ಟು ನಿಶಾಂತ್ ಶೆಟ್ರ್ 12-3. 2ನೇ ಬಹುಮಾನದ ತೀರ್ಪು ಪಡೆನ ಪದವು ಕರ್ನಾಟಕ ಪ್ಲೇವಿಡಿ ಸೋದರನ 1ನೇ ನಂಬರ್ದ ಎರಲನ್ ಗಿಡನಾರು ಹುಡ್ತಾರೆ. ನಾರಾವಿ ಯುವರಾಜ್ ಜನರೇರ್ಲು ಸೂರ್ಯ ಕರೆಟ್ ಚಂದ್ರ ಕರೆಟ್ ವಾಲ್ಪಾಡಿ ಹಾಲಾಜೆ ಲೂಯಿಸ್ ಲಾರೆನ್ಸ್ ಸಲ್ದಾನ್ ರೇರ್ಲು ಅಡ್ಡಪಲಾಯ್ದ ಫೈನಲ್ ಸ್ಪರ್ಧೆ. ಸೂರ್ಯ ಕರೆತ ನಾರಾವಿ ಯುವರಾಜ್ ಜನರಿಗೆ 30ನೇ ವರ್ಷದ ವೇಣೂರು ಪೆರ್ಮಡ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ಅಡ್ಡಪಲಾಯದ ವಿಭಾಗದ 1ನೇ ಬಹುಮಾನ. ಚಂದ್ರ ಕರೆಟ್ ಬತ್ತಿನ ಬೆಳುವಾಯಿ ಪೆರೋಡಿ ಪುತ್ತಿ ಗುತ್ತು ವಾಲ್ಪಾಡಿ ಹಾಲಾಜೆ ಲೂಯಿಸ್ ಲಾರೆನ್ಸ್ ಸಲ್ದಾನ್ ರೇರೆಗೆ ಅಡ್ಡಪಲಾಯದ ವಿಭಾಗದ 30ನೇ ವರ್ಷದ ಕೂಟದ 2ನೇ ಬಹುಮಾನ. ಇನ್ನು ಈ ಕಂಬಳದ ಪ್ರತಿ ಒಂದು ಆಯಾಮಲ್ಲ ಸುಮಾರು ಅರ್ಜೆಂಟ್ ಗುಡ್ತಾರೆ. ಅಲ್ಲಿಪಾದೆ ದೇವಸ್ಯ ವಿಜಯ ಕೋಟ್ಯಾಂಡ್ರೆರ್ಲು ಸೂರ್ಯ ಕರೆಟ್ ಚಂದ್ರ ಕರೆಟ್ ಬೆಳುವಾಯಿ ಪೆರೋಡಿ ಪುತ್ತಿ ಗುತ್ತು ತಾನಾಜಿ ಬಿ ಶೆಟ್ರನೇರ್ಲು ಬಲ್ಲದ ಎಲ್ಲ ವಿಭಾಗದ ಫೈನಲ್ ಸ್ಪರ್ಧೆ. ಸೂರ್ಯ ಕರೆತ ಅಲ್ಲಿಪಾದೆ ದೇವಸ್ಯ ವಿಜಯ ಕೋಟ್ಯಾಂಡ್ರೆರ್ಲೆಗೆ ಬಲ್ಲದ ಎಲ್ಲ ವಿಭಾಗದ 30ನೇ ವರ್ಷದ ವೇಣೂರು ಪೆರ್ಮಡ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ 1ನೇ ಬಹುಮಾನ. ಚಂದ್ರ ಕರೆಟ್ ಬತ್ತನ ಬೆಳುವಾಯಿ ಪೆರೋಡಿ ಪುತ್ತಿ ಗುತ್ತು ತಾನಾಜಿ ಬಿ ಶೆಟ್ನೇರ್ಲೆಗೆ 30ನೇ ವರ್ಷದ ವೇಣೂರು ಪೆರ್ಮಡ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ಬಲ್ಲದ ಎಲ್ಲ ವಿಭಾಗದ 2ನೇ ಬಹುಮಾನ. ಹನ್ನೊಂದು 71 12:53 ಹೊರಚಪ್ಪಾಳೆ ಕುರ್ಲಿ ಎಲ್ಲೇ ಕಂಜುಲು 11:71 ಗುಡ್ತಾರೆ. ಕಕ್ಕೆ ಪದವು ಮೈರ ಅದಿತ್ರಿ ಪ್ರಶಾಂತ್ ಪೂಜಾರ್ ನೇರ್ಲು ಸೂರ್ಯ ಕರೆಟ್ ಚಂದ್ರ ಕರೆಟ್ ಹೊಸಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನೇರ್ಲು ನಾಯರ್ದ ಎಲ್ಲ ವಿಭಾಗದ ಫೈನಲ್ ಸ್ಪರ್ಧೆ. ಸೂರ್ಯ ಕರೆತ ಕಕ್ಕೆ ಪದವು ಮೈರ ಅದಿತ್ರಿ ಪ್ರಶಾಂತ್ ಪೂಜಾರ್ ನೇರ್ಲೆಗೆ 30ನೇ ವರ್ಷದ ವೇಣೂರು ಪೆರ್ಮಡ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ನಾಯರ್ದೆಯಲ್ಲಿ ವಿಭಾಗದ 1ನೇ ಬಹುಮಾನ. ಚಂದ್ರ ಕರೆಟ್ ಬತ್ತನ ಹೊಸಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನೇರ್ಲೆಗೆ 30ನೇ ವರ್ಷದ ಕೂಟದ ನಾಯರ್ದೆಯಲ್ಲಿ ವಿಭಾಗದ 2ನೇ ಬಹುಮಾನ. 12:30 13:03 1ನೇ ಬಹುಮಾನದ ತೀರ್ಪು ಪಡೆನ ಕಕ್ಕೆ ಪದವು ಮೈರ ಅದಿತ್ರಿ ಪ್ರಶಾಂತ್ ಪೂಜಾರಿನ ಎರಲಿನ ನಾಯರಡ್ ಗೆಳತನಾರು ಕಕ್ಕೆ ಪದ ಪೆರಂಗಾಲು ಕೃತಿಕ್ ಗೌಡ್ರು ಕೌಡೂರು ಪೀಡದಕ್ಲು ಸೂರ್ಯ ಕರೆಟ್ ಚಂದ್ರ ಕರೆಟ್ ವೇಣೂರು ಮೂಡುಕೋಡಿದಕ್ಲು ನಾಯರದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ. ಚಂದ್ರ ಕರೆತ ವೇಣೂರು ಮೂಡುಕೋಡಿ ಗಣೇಶ್ ನಾರಾಯಣ ಪಂಡಿತರ 2ನೇ ನಂಬರ್ದಲ್ಲಿಗೆ 30ನೇ ವರ್ಷದ ವೇಣೂರು ಪೆರ್ಮಡ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ
ನಾಯರ್ ನಮಲ ವಿಭಾಗದ 1ನೇ ಬಹುಮಾನ ಸೂರ್ಯ ಕರೆಟ್ಬತ್ತನ ಕೌಳೂರು ಬೀಡು ತುಷಾರ್ ಮಾರಪ್ಪಂಡಾರ್ ನೆರಳಿಗೆ ನಾಯರ್ ನಮಲ ವಿಭಾಗದ 30ನೇ ವರ್ಷದ ಕೂಟದ 2ನೇ ಬಹುಮಾನ 12-10 12-35 1ನೇ ಬಹುಮಾನದ ತೀರ್ಪೋಡಿನ ವೇಣೂರು 3 ಕೋಡಿ ಗಣೇಶ್ ನಾರಾಯಣ ಪಂಡಿತರನ 2ನೇ ನಂಬರ್ದ ಎರಲನಗಿಡನಾರು ಬೈಂದೂರು ವಿವೇಕ್ ಪೂಜಾರ್ 2ನೇ ಬಹುಮಾನದ ತೀರ್ಪು ಪಡೆನ ಕೌಳೂರು ಬೀಡು ತುಷಾರ್ ಮಾರಪ್ಪಂಡಾರ್ನ ಎರಲನಗಿಡನಾರು ಬಾರಾಡಿ ನತೇಶರ್. ಬಂಧುಗಳೇ, ನಾನು ನಮ್ಮ ಈ ಅಡಿಕೆ ಹೊಸ ತಳಿ ಮಂಗಳದ ಕೃಷಿ ತೋಟಕ್ಕೆ ಈಗ ಕಳೆದ 15 ದಿವಸಗಳ ಹಿಂದೆ ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್ ಮತ್ತು ಆಕ್ಟಿವ್ ಜಿಮ್ ಎಂಬ 3 ಗೊಬ್ಬರಗಳನ್ನು ಮಿಕ್ಸ್ ಮಾಡಿ 200 ಲೀಟರ್ಗೆ 200 ml ಪ್ರತಿ ಬಡ್ಡೆಗೆ ಪ್ರತಿ ಗಿಡದ ಬುಡಕ್ಕೆ 1 ಲೀಟರ್ನಂತೆ ಗಿಡಕ್ಕೆ ಹಾಕಿ ಅದನ್ನು ಉಪಯೋಗಿಸಿದೆ. ನನಗೆ 15 ದಿವಸದಲ್ಲಿ ಅದರ ಬಗ್ಗೆ ಹೆಚ್ಚಿನ ಒಂದು ಬೆಳವಣಿಗೆ ಕಂಡು ಬರ್ತಾ ಇದೆ. ಇದು ಬಹಳ ಸಂತೋಷದಾಯಕವಾದಂಥ ವಿಚಾರ. ರಸಗೊಬ್ಬರಕ್ಕಿಂತ ಇದು ಒಳ್ಳೆಯದು ಅಂತ ಹೇಳಿ ನನಗೆ ನನ್ನ ಪ್ರಾಕ್ಟಿಕಲ್ ಆಗಿ ನನಗೆ ಕಾಣ್ತಾ ಇದೆ. ಕೃಷಿಕ ಬಂಧುಗಳು ಇದನ್ನು ಉಪಯೋಗಿಸಿ ಸದುಪಯೋಗ ಪಡಿಸಿಕೊಳ್ಬೋದು ಅಂತ ನನ್ನ ಪ್ರಾತ್ಯಕ್ಷಿಕ ಒಂದು ಇರಾದೆಯಾಗಿರ್ತದೆ. ಪ್ರಾಕ್ಟಿಕಲ್ ನಾಲೆಜ್ ಅಂತ ಹೇಳ್ತಾರೆ. ಹಾಗೆ ನನಗೆ 15 ದಿವಸದಲ್ಲಿ ಇದರ ಅನುಭವ ಗೊತ್ತಾಗ್ತಾ ಇದೆ. ಇದನ್ನು ಎಲ್ಲರೂ ಇದನ್ನು ಉಪಯೋಗ ಮಾಡಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.